ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂಥ ಪ್ರಯಾಣಿಕರಿಗೆ ಒಂದು ನೆಲ್ಯಾಡಿ ಸಿಟಿ ಅನ್ನುವಂಥದ್ದು ಒಂದು ತಂಗುದಾಣವಾಗಿತ್ತು. ಅಲ್ಲಿ ಒಂದಷ್ಟು ವಿರಾಮವನ್ನು ಪಡೀತಾ ಇದ್ರು. ಜೊತೆಗೆ ಅಲ್ಲಿರುವಂತಹ ಒಂದು ಹೋಟೆಲ್ಗಳನ್ನು ಅಥವಾ ಅಲ್ಲಿರ್ತಕ್ಕಂಥ ಜ್ಯೂಸ್ ಸೆಂಟರ್ಗಳನ್ನು ಬಳಸಿಕೊಳ್ತಾ ಇದ್ರು. ಈಗ ನೆಲ್ಯಾಡಿ ಹೇಗೆ ಬದಲಾಗಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಈಗ ನಾವು ನೆಲ್ಯಾಡಿಯ ಒಂದು ಕಟ್ಟಡದ ಮೇಲ್ಭಾಗದಲ್ಲಿದ್ದೇವೆ. ಇಲ್ಲಿ ಹೈವೇ ಕಾರ್ಯ KNR ಕನ್ಸ್ಟ್ರಕ್ಷನ್ ಅವರು ಹೈವೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನೆಲ್ಯಾಡಿ ಬದಲಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನೆಲ್ಯಾಡಿಯ ಈ ಹಿಂದಿನ ಚಿತ್ರಣ ಮತ್ತು ಈಗಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಈ ಕಟ್ಟಡದ ಮೇಲ್ಭಾಗಕ್ಕೆ ನಾವು ಬರುವಾಗ ಇಬ್ಬರನ್ನ ಕರೆದುಕೊಂಡು ಬಂದ್ವಿ. ಕಾರಣ ಏನು ಅಂತಂದ್ರೆ ಈ ಬದಲಾವಣೆಯ ಬಗ್ಗೆ ಈ ಮೇಲಿನ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಅವರನ್ನ ಮಾತಾಡಿಸ್ಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಇಲ್ಲಿಗೆ ಬಂದ್ವಿ. ಇನ್ನು ಕೆಳಗಡೆಯೂ ಕೂಡ ಸ್ವಲ್ಪ ಜನರನ್ನು ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಈಗ ಇದು ನೆಲ್ಯಾಡಿಯ ಹೈವೇಯ ದೃಶ್ಯವನ್ನ ತೋರಿಸಿದ ನಂತರ ಇದೀಗ ನೀವು ನೋಡ್ತಾ ಇರುವಂತದ್ದು ನೆಲ್ಯಾಡಿ ಹೈವೇ ದೃಶ್ಯ. ಸಂಪೂರ್ಣವಾಗಿ ಕೆಲಸ ಕಾರ್ಯಗಳು ಆರಂಭವಾಗಿದೆ. ಜೊತೆಗೆ ಈಗ ಮಳೆ ಬಂದಿರೋದ್ರಿಂದ ಅಲ್ಲಲ್ಲಿ ನೀರು ನಿಂತಿರುವಂತಹ ದೃಶ್ಯ ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತದ್ದು. ಇದು ನೋಡಿ ಬಹಳ ಅದ್ಭುತ ವಿಹಂಗಮ ನೋಟ ಅಂತ ಹೇಳ್ಬೋದು. ಆದರೆ ವಿಹಂಗಮ ನೋಟ ಮೇಲ್ಭಾಗದಲ್ಲಿ ನಿಂತು ನೋಡಿದಾಗ ಆದರೆ ಜನರು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಈಗ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಅವರಿಬ್ಬರನ್ನು ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ಲೋಕೇಶ್ ಬಾಣಜಾಲ್ ಅಂತ ಹೇಳಿ. ನಾನು ಕೌಕ್ರಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೇನೆ. ಓಕೆ, ಕೌಕ್ರಾಡಿ ಗ್ರಾಮ ಪಂಚಾಯತ್ ಸದಸ್ಯರು. ನೆಲ್ಯಾಡಿ ಹೇಗೆ ಬದಲಾಯಿತು ಸರ್? ನೆಲ್ಯಾಡಿ ಅಂತ ಹೇಳಿದ್ರೆ ಈಗ ಈ ಒಂದು ಕಾಮಗಾರಿ ಅಡ್ಡೋಳೆ ಇಂದ ನಮ್ಮ BC ರೋಡ್ ತನಕ NH 75 ಒಂದು ಕಾಮಗಾರಿ ಚತುಸ್ಥವಾಗಿ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ಆರಂಭ ಆದ ದಿನಗಳಲ್ಲಿ ನಮಗೆ ಒಂಥರ ಬಹಳ ನಿರೀಕ್ಷೆ ಇತ್ತು. ಆರಂಭದ ದಿನಗಳಲ್ಲಿ ಈ ಒಂದು ಕಾಮಗಾರಿ ಬಹಳ ವೇಗವಾಗಿ, ಅಂದರೆ ಈ ಒಂದು ಗುತ್ತಿಗೆಯನ್ನು ಪಡೆದುಕೊಂಡಂತಹ ಈ ಒಂದು KNR ಕಂಪನಿಯವರು ಬಹಳ ವೇಗವಾಗಿ ಈ ಕೆಲಸವನ್ನು ಆರಂಭಿಸಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲ ಆರಂಭವಾಗುವ ಈ ಒಂದು ದಿನಗಳಲ್ಲಿ ಈ ಒಂದು ಕಾಮಗಾರಿ ಬಹಳ ವಿಳಂಬವಾಗ್ತಾ ಇದೆ. ಮತ್ತು ಅದರೊಟ್ಟಿಗೆ ಜನರಿಗೆ ಸಮಸ್ಯೆಯನ್ನು ತಂದು ಕೊಡ್ತಾ ಇದೆ. ಇದರಲ್ಲಿ ಮೊದಲ ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಬಹಳ ಒಂದು ತೊಂದರೆಯನ್ನು ಕೊಡುತ್ತಿರೋದಂದರೆ ಈ ಒಂದು ಚರಂಡಿಯ ವ್ಯವಸ್ಥೆ. ಈ ಚರಂಡಿಯ ವ್ಯವಸ್ಥೆ ನಮಗೆ ಸರಿಯಾಗಿಲ್ಲದೆ, ಯಾಕೆಂದರೆ ನಮ್ಮದು ಮಲೆನಾಡು ಪ್ರದೇಶ ಆದ ಕಾರಣ ವಿಪರೀತ ಮಳೆ ಬರುವ ಕಾರಣ ನಮಗೆ ಇತ್ತೀಚಿನ 2-3 ದಿವಸಗಳಲ್ಲಿ ವಿಪರೀತ ಮಳೆ ಬರ್ತಾ ಇದೆ. ಈ ವಿಪರೀತ ಮಳೆ ಬಂದ ಕಾರಣ ಎಲ್ಲ ಅಲ್ಲಿ ನೀರು ನಿಂತು ಶಾಲೆಗೆ ಹೋಗುವ ಮಕ್ಕಳಿಗಾಗಲಿ ಅಥವಾ ನಾವೊಂದು ಯಾವುದೇ ವೆಹಿಕಲನ್ನು ರೋಡ್ ಸೈಡ್ ನಿಲ್ಬೇಕಂತ ವ್ಯಾಪಾರ ಮಾಡಬೇಕಿದ್ರು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಈ ಮೂಲ ತೊಂದರೆ ಆಗುವುದು ಅಂತ ನಮಗೆ ಈ ಚರಂಡಿಯ ವ್ಯವಸ್ಥೆಯನ್ನು ಇವರು ಮೊದಲು ಮಾಡಿಕೊಡದೆ, ಚರಂಡಿ ವ್ಯವಸ್ಥೆ ಮಾಡೋದು ಕೂಡ ಸ್ವಲ್ಪ ಅಲ್ಲಲ್ಲಿ ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಅವ್ರು ಹೋಗ್ತಾ ಇದ್ದಾರೆ. ಈ ಒಂದು ಎಲ್ಲ ಈ ನಮ್ಮ ತೊಂದರೆಗಳನ್ನು ನಾವು ನಮ್ಮ ನೆಲ್ಯಾಡಿ ವರ್ತಕರ ಸಂಘದ ಮುಖಾಂತರ ಸಂಸದರ ಮುಖಾಂತರ ಹೋಗಿ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರಲ್ಲಿ ಮಾತಾಡಿದಾಗ ನಾವು ಇದರ ಬಗ್ಗೆ ಚರ್ಚೆ ಮಾಡಿ 2-3 ದಿವಸದಲ್ಲಿ ನಿಮ್ಮಲ್ಲಿಗೆ ಬಂದು ಇದರ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತೇವೆ ಕೊಡೋ ಒಂದು ಮಾಹಿತಿಯನ್ನು ಅವರಲ್ಲಿ ಮಂಗಳೂರಲ್ಲಿ ನಮಗೆ ಕೊಟ್ಟಿದ್ರು. ಆದರೆ ವರ್ತಕರ ಸಂಘ ಹೋಗಿ ಬಂದು ಇವತ್ತಿಗೆ 8-9 ದಿವಸ ಆದರೂ ಕೂಡ ಅವರ ಕಡೆಯಿಂದ ಯಾವುದೇ ಒಂದು ಅಧಿಕಾರಿ ವರ್ಗ ನಮ್ಮ ನೆಲ್ಯಾಡಿಗೆ ಬರಲೇ ಇಲ್ಲ. ಮತ್ತೊಂದು ನಮಗೆ ಸಮಸ್ಯೆ ತೋರುವಂಥದ್ದು, ನಮ್ಮ ಈ NHಗೆ ಗ್ರಾಮ ಪಂಚಾಯತಿಯಿಂದ ಸಂಬಂಧಪಟ್ಟ ಸಂಪರ್ಕ ರಸ್ತೆಗಳಿದೆ. ಈ ಸಂಪರ್ಕ ರಸ್ತೆಯಿಂದ ನಮಗೆ ಈ ಮುಖ್ಯ ಚರಂಡಿಗೆ ನೀರು ಹಾದು ಕೊಡಲು ಅವರು ಅವಕಾಶ ಕಲ್ಪಿಸ್ತಾ ಇಲ್ಲ. ಈ ಬಗ್ಗೆ ಕೂಡ ನಾವು ಕೂಡ ಮನವಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಪಂಚಾಯತ್ ಮುಖಾಂತರ ಕಳಿಸಿದ್ದೇವೆ. ನಮಗೆ ಬಹಳ ತೊಂದರೆ ಆಗುವಂಥದ್ದು ಸಂಪರ್ಕ ರಸ್ತೆ ಇದೆ. ಗ್ರಾಮ ಪಂಚಾಯತ್ ಸಂಪರ್ಕ ರಸ್ತೆಯಿಂದ ಈ ಮುಖ್ಯ ಚರಂಡಿಗೆ ಒಂದು ಸಂಪರ್ಕ ಕಲ್ಪಿಸುವಂಥ ಚರಂಡಿಯ ವ್ಯವಸ್ಥೆ ಕಲ್ಪಿಸುವಂಥದ್ದು ಕೂಡ ಆಗಬೇಕಾಗ್ತದೆ. ಹಾಗೆ ವಿವಿಧ ರೀತಿಯ ತೊಂದರೆ, ಅಂದರೆ ಈಗ ನೋಡಿ ನಮ್ಮ ಮಾಡುವಂಥ ಕಾಮಗಾರಿ ಎಲ್ಲ ಅಂಗಡಿಗಳಿಗೆ ನೀರು ನುಗ್ತಾ ಇದೆ. ಈ ನೀರು ನುಗ್ಗುವ ಬಗ್ಗೆ ಅವರಲ್ಲಿ ಮಾತಾಡಿದ ಕೂಡಲ ನಮಗೆ ಒಬ್ಬ ಅಧಿಕಾರಿ ಅಂತ ಹೇಳಿದರೆ ಅಲ್ಲಿ ಬೇರೆ ವಿಭಾಗಗಳಿರುವ ಕಾರಣ ಬೇರೆ ಅಧಿಕಾರಿಗಳಿರುವ ಕಾರಣ ನಮಗೆ ಸ್ವಲ್ಪ ಅವರಲ್ಲಿ ಮಾತಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ಭಾಷೆಯ ಸಮಸ್ಯೆ, ನಮ್ಮ ಭಾಷೆ ಮತ್ತು ಅವರ ಭಾಷೆ ಇರುವಂಥದ್ದು. ಯಾವುದೇ ಒಂದು ಸ್ಥಳೀಯ ಅಧಿಕಾರಿ ಅಥವಾ ಸ್ಥಳೀಯ ಒಬ್ಬರು ನೋಡಿಕೊಳ್ಳುವಂಥ ಸೂಪರ್ವೈಸರ್ ಅವರೊಟ್ಟಿಗಿಲ್ಲ. ಎಲ್ಲ ಇರುವಂಥದ್ದು ಹಿಂದಿ ಭಾಷೆ ಮಾತನಾಡೋರು. ಆ ಕಾರಣ ಸ್ವಲ್ಪ ಭಾಷೆಯ ತೊಂದರೆ ಹಾಗೂ ಅವರಲ್ಲಿ ಸಂಪರ್ಕಿಸಲು ನಮಗೆ ಒಂದು ಬೇಕಾದಂಥ ಮುಖ್ಯ ಅಧಿಕಾರಿ ನಮಗೆ ಸಿಗುವಂಥದ್ದೇ ಒಂದು ಬಹಳ ವಿಪರ್ಯಾಸ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರೇನು ಸರ್? ಅಬ್ದುಲ್ ಜಬ್ಬಾರ್, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ನೆಲ್ಯಾಡಿ. ಖಂಡಿತ ಈಗ ನೆಲ್ಯಾಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ನಡೀತಿದೆ. ನಮಗೂ ಸಾರ್ವಜನಿಕರು ಒಂದು ಒಳ್ಳೆಯ ಏನಂತ ಹೇಳಿದರೆ ಒಂದು ನಿರೀಕ್ಷೆ ಇತ್ತು. ವೈಜ್ಞಾನಿಕವಾಗಿ ಇಷ್ಟೆಲ್ಲ ಮುಂದುವರಿದಿದ್ದರೂ ಕೂಡ ಅದೇ ರೀತಿ ವೈಜ್ಞಾನಿಕವಾಗಿ ಇವರ ಕಾಮಗಾರಿ ನಡೆಯಬಹುದು ಅನ್ನುವಂಥದ್ದು ಖಂಡಿತ. ಆದರೆ ಇವತ್ತಿನ ಈ ಪರಿಸ್ಥಿತಿ ನೋಡುವಾಗ, ನಿನ್ನೆ ಬಂದಂಥ 1-2 ಮಳೆಗಳನ್ನು ನೋಡುವಾಗ, ಇವರ ಕಾಮಗಾರಿಯನ್ನು ನೋಡುವಾಗ ಖಂಡಿತ ಇವರು ವೈಜ್ಞಾನಿಕವಾಗಿ ಯಾವ ರೀತಿಯ ಇವರ ಕಾಮಗಾರಿ ನಡೆಯುತ್ತಾ ಇಲ್ಲ. ಅದೇ ರೀತಿ
ಈ ಚರಂಡಿಗಳು ಕೂಡ ಸಹ ಕಳಪೆ ಕಾಮಗಾರಿಯಿಂದ ಕೂಡಿದೆ. ನಾವು ಹಲವು ಸಲ ಅವರಿಗೆ ಮನವಿ ಮಾಡಿದ್ದೆವು, ನಿಮ್ಮ ಕಾಮಗಾರಿ ಸರಿ ಇಲ್ಲ, ಕಳಪೆಯಾಗಿದೆ ಅಂತ ಹೇಳಿ. ಫೋಟೋ ತೋರಿಸಿದ್ರು ಅವರಿಗೆ ಸ್ಪಂದಿಸಿಲ್ಲ. ಅಂದರೆ ಅವರು ಹೇಳುದು ನಮಗೆ 10 ವರ್ಷ ಮೇಂಟೈನ್ ಮಾಡುವಂತಹ ಇದಿದೆ. ಆದರೆ 2 ದಿನ ಆಗುವಲ್ಲೇ ಈ ಚರಂಡಿಯ ಮೇಲ್ಭಾಗ ಏನು ಅವರು ಸ್ಲ್ಯಾಪ್ ಹಾಕ್ತಾರೆ ಅದು ಒಡೆದು ಹೋಗಿರುತ್ತದೆ. ಅವ್ರು ಹೇಳ್ತಾರೆ ನಾವು ಇದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತೇವೆ ಅಂತೇಳಿ. ಯಾವ ಕೆಮಿಕಲ್ ಮಿಕ್ಸ್ ಮಾಡಿದ್ದರೂ ಕೂಡ ಈ ಸ್ಲ್ಯಾಬ್ ಒಡೆದು ಕಳಪೆ ಕಾಮಗಾರಿ ಅಂತ ನಮಗೆ ಕಾಣ್ತಾ ಇದೆ. ಅದೇ ರೀತಿ ಈಗ ನಾವು ಗ್ರಾಮ ಪಂಚಾಯತಿನಿಂದ ಇವರಿಗೆ ಮನವಿಯನ್ನು ಮಾಡಿದ್ದೆವು, ನೀವು ತುರ್ತಾಗಿ ಪೇಟೆಯಲ್ಲಿರುವಂತಹ ಕೆಲಸವನ್ನು 24 ಗಂಟೆ ಒಳಗೆ ಮಾಡಿ, ಆದರೂ ಸಹ ಆದಷ್ಟು ಬೇಗ ನೀವು ಕಾಮಗಾರಿ ಮಾಡಿ ವರ್ತಕರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೀವು ಮಾಡಬೇಕಂತೇಳಿ. ಆದರೆ ನಾವು ಮನವಿ ಮಾಡಿ ಒಂದು 2 ತಿಂಗಳಾದರೂ ಸಹ ಯಾವುದೇ ರೀತಿಯ ಮನವಿಗೆ ಸ್ಪಂದಿಸಿಲ್ಲ. ಅದೇ ರೀತಿ ಹಲವು ಸಲ ನಾನು ಈ ಒಂದು KNRCಯ ಕಾಂಟ್ರಾಕ್ಟರ್ಗಳಿಗೆ ನಾನು ಯಾರು ಅವರ ಅಧಿಕಾರಿಗಳಿದ್ದಾರೆ ಅವರಿಗೆ ನಾನು ಹಲವು ಸಲ ಫೋನ್ ಮಾಡಿ ಈ ರೀತಿ ನೆಲ್ಲಿಯಾಡಿಯಲ್ಲಿ ನಿಮ್ಮ ಗಾಡಿಗಳು ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ, ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೂ ಸಹ ಅವರ ಗಾಡಿಯು ಸ್ಲೋ ಇದರಲ್ಲಿ ಹೋಗ್ತಾ ಇಲ್ಲ. ಅದೇ ರೀತಿ ಒಂದು ಕಡೆಯಿಂದ ಧೂಳು ಎದ್ದೇಳ್ತಾ ಇದೆ. ಹಲವು ಅಂದರೆ ಶಾಲಾ ಮಕ್ಕಳಿಗೂ ವರ್ತಕರಿಗೂ ಈ ಧೂಳಿನಿಂದ ಆರೋಗ್ಯದ ದೃಷ್ಟಿಯಲ್ಲಿ ಸಹ ತೊಂದರೆ ಆಗ್ತಾ ಇದೆ. ಅದು ಅಲ್ಲದೆ ಈಗ ನಿನ್ನೆ ಬಂದಂಥ ಈ ಮಳೆಯಿಂದ ಅಲ್ಲಲ್ಲಿ ನೀರು ನಿಂತು ಸಾರ್ವಜನಿಕರಿಗೆ ನಡೆದಾಡಿಕೊಂಡು ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಅದೇ ರೀತಿ ಗಾಡಿಯಲ್ಲಿ ಹೋಗುವಂತಹ ಸವಾರರಿಗೂ ಆಗ್ತಾ ಇಲ್ಲ. ಈ ರೀತಿಯ ಇವರ ಕೆಲಸಗಳು ನಡೀತೇವೆ. ಖಂಡಿತ ಇದಕ್ಕೆ ಯಾರು DC ಅವರ ಅಲ್ಲ, ಇದರ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರನ್ನು ಕರೆಸಿ ಸೂಕ್ತ ನಿರ್ದೇಶನ ನೀಡಬೇಕು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಅಭಿಪ್ರಾಯ. ಅದೇ ರೀತಿ ಇಲ್ಲಿ ಏನು ಇವರ ಡ್ರೈನೇಜ್ ಇದೆ, ಈ ಡ್ರೈನೇಜಿಗೆ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇಲ್ಲ. ಹಲವು ಕಡೆಯಿಂದ ಸಂಪರ್ಕ ಇರುವಂತಹ ರಸ್ತೆಗಳಿಂದ ಬರುವಂಥ ನೀರು ಈ ಡ್ರೈನೇಜಿಗೆ ಸೇರಬೇಕು, ಆದರೆ ಇದು ಸೇರ್ತಾ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ. ಇದರಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಈ ವರ್ತಕರಿಗೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ಬೋದು ಅನ್ನೋಂಥದ್ದು ಒಂದು ನನ್ನ ಒಂದು ಮಾತು. ಇದಕ್ಕೆ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ತಕ್ಷಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇದು ಇವರ ಮಾತು. ಹೈವೇ ಕಾಮಗಾರಿ ಆಗುವುದನ್ನು ನಾವು ಬಹಳ ಅದ್ಭುತವಾಗಿ ಸ್ವಾಗತಿಸಿದ್ವಿ. ಆದರೆ ಈಗ ನೋಡಿದರೆ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದರು. ಈಗ ನೋಡಿ ಅಲ್ಲಿ ಮಳೆಯ ನೀರು ನಿಂತದ್ದು ಅಂಥದ್ದೆಲ್ಲವೂ ಕೂಡ ಕಾಣ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ನಮ್ಗೆ ತೊಂದರೆ ಆಗ್ಬೋದು. ಮಳೆ ಆರಂಭ ಆಗಿದೆ. ಮಳೆ ಆರಂಭ ಆಗಿರೋದ್ರಿಂದ ಒಂದಷ್ಟು ನೆಲ್ಲಿಯಾಡಿಗೆ ತೊಂದರೆ ಆಗಬಹುದು. ಅದರ ಜೊತೆಗೆ ಚರಂಡಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಚರಂಡಿ ಕಾಮಗಾರಿಗೆ ಇತರೆ ರಸ್ತೆಗಳಿಂದ ಬರುವಂಥ ನೀರನ್ನು ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ಅದು ನೇರವಾಗಿ ಪೇಟೆಗೆ ಬರುವಂತಹದ್ದಾಗ್ತದೆ. ಇದರಿಂದ ಮತ್ತಷ್ಟು ತೊಂದರೆಗಳಾಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಜನರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅವರ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿಮಗೆ ತಿಳಿಸ್ತೀವಿ. ನಾವೀಗ ನೆಲ್ಲಿಯಾಡಿಯ ಕೆಳಗೆ ನೋಡಿ ಚರಂಡಿಯ ನೀರು ಯಾವ ರೀತಿಯಾಗಿ ಇಲ್ಲಿ ಮಾರ್ಗ ಬದಿಯಲ್ಲಿ ನಿಂತಿದೆ ಅನ್ನುವಂಥದ್ದು. ಒಂದು ಮಳೆಗೆ ಹೀಗಾದರೆ ಜಾಸ್ತಿ ಮಳೆ ಬಂದರೆ ಹೇಗಾಗ್ಬೋದು ಅನ್ನುವಂಥ ಒಂದು ಆತಂಕವನ್ನು ಇಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸಿ ಈ ಬಗ್ಗೆ ಮಾತನಾಡೋದಕ್ಕೆ ಒಂದಷ್ಟು ಜನ ಇದ್ದಾರೆ. ನೋಡು ಅವ್ರ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಪ್ರವೀಣ್ ಅಂತ. ಓಕೆ, ಈಗ ಹೈವೇ ಕಾರ್ಯ ಬಾರಿ ಜೋರಲ್ಲಿ ನಡೀತಾ ಇದೆ. ನೆಲ್ಲಿಯಾಡಿಯ ಪರಿಸ್ಥಿತಿ ಹೇಗಿದೆ? ನೆಲ್ಲಿಯಾಡಿ ಅಂದ್ರೆ ಮಳೆ ಬರುವಾಗ ಸ್ವಲ್ಪ ತೊಂದರೆ ಆಗ್ತದೆ. ಆದಷ್ಟು ಬೇಗ ಪೇಟೆ ಕೆಲಸ ಮುಗಿಸಿದ್ರೆ ಒಳ್ಳೇದು ಅಂತ ನಮ್ದೊಂದು ಅಭಿಪ್ರಾಯ. ಈಗ ಏನೇನು ತೊಂದರೆ ಆಗ್ತಿದೆ? ಈಗ ಏನಂದ್ರೆ ನೀರು ಹೋಗುದಿಲ್ಲ, ಅಲ್ಲಿ ನೀರು ನಿಲ್ತದೆ. ನೀರು ಮಳೆ ಬಂದ್ರೆ ಅದು ಬ್ಲಾಕ್ ಆಗ್ತದೆ. ಎಂತಣ್ಣ? ಸರಿಯಾಗಿ ಎಲ್ಲ ನೀರು ಹೋಗುದಿಲ್ಲ, ಸರಿ ಮೋರಿನ ವ್ಯವಸ್ಥೆ ಇಲ್ಲ, ನೀರು ಅಲ್ಲಿ ನಿಲ್ತದೆ. ಕಾಮಗಾರಿ ಚೆನ್ನಾಗಿದ್ಯಾ? ಪರವಾಗಿಲ್ಲ, ಪರವಾಗಿಲ್ಲ. ಆದಷ್ಟು ಬೇಗ ಮುಗಿಸಿದ್ರು ಒಳ್ಳೆಯದು. ಇವರ ಒಕ್ಕೊರಳ ಮಾತು ಎಷ್ಟು ಬೇಗ ಇದನ್ನು ಮುಗಿಸಬೇಕು ಅನ್ನುವಂಥ ಒಂದಷ್ಟು ಆಟೋ ಡ್ರೈವರ್ಸ್ ಇದ್ದಾರೆ. ಅವರನ್ನು ಕೂಡ ಮಾತನಾಡಿಸೋಣ. ಆ ಕಡೆಯ ಆಟೋ ಡ್ರೈವರ್ಸ್ ಮತ್ತು ಈ ಕಡೆ ಆಟೋ ಡ್ರೈವರ್ಸ್ ಎಲ್ಲರನ್ನು ಕೂಡ ಮಾತನಾಡಿಸ್ತಾರೆ. ಈಗ ಹೈವೇ ಕಾರ್ಯ ಹೇಗಾಗ್ತಾ ಇದೆ? ಚೆನ್ನಾಗಿದೆ, ಫಾಸ್ಟ್ ಆಗಿದೆ. ಫಾಸ್ಟ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಬೇಗ ಆಗ್ಬೇಕು, ಫಾಸ್ಟ್ ಆಗ್ಬೇಕು, ತುಂಬಾ ಸ್ಲೋ ಆಗ್ತಿದೆ ಅಂತ ಹೇಳ್ತಿದಾರಲ್ಲ? ಇಲ್ಲ, ಫಾಸ್ಟ್ ಆಗಿದೆ. ಈ ವರ್ಷ ಫಾಸ್ಟ್ ಇದೆ. ಈ ವರ್ಷ ಫಾಸ್ಟ್ ಇದೆ. ಏನ್ ಹೆಸರು ನಿಮ್ದು? ಸುಲೈಮಾನ್. ಈ ವರ್ಷ ಇವರಿಗೆ ಫಾಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಬ್ರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಏನ್ ಹೆಸರು? ಪರಮೇಶ್ವರ. ಓಕೆ, ಹೈವೇ ಕಾರ್ಯ ಹೇಗಾಗ್ತಿದೆ ಪರಮೇಶ್ವರ್ ಅವರೇ? ಹೈವೇ ಕಾರ್ಯ ಭಾರಿ ಭರವಸೆಯಿಂದ ಸಾಗ್ತಾ ಉಂಟು. ಈಗ ಮಳೆ ಬಂದ್ರೆ ಮಾತ್ರ ಎಲ್ಲ ನೀರೆಲ್ಲ ಆಚೆ ಈಚೆ ಅಂತ ಹೇಳಿ ಎಲ್ಲ ಕಡೆ ಚೆಲ್ಲಾಡಿಕೊಂಡು ಹೋಗ್ಲಿಕ್ಕೆ ಉಂಟು. ಅಂಗಡಿ ಮುಂಗಟ್ಟು ಎಲ್ಲ ನುಗ್ಗಿಕೊಂಡು ಆಚೆ ಈಚೆ ಅಂತ ಪರಿಸ್ಥಿತಿ. ಹಾಗೆ ಮಳೆಗಾಲ ಈ ಸಲ ಕಳೆದ ಸಲ ಬೇಗ ಆಗಿತ್ತು, ಈ ಸಲ ಸಹ ಬೇಗನೆ ಈಗ 2-3 ಮಳೆ ಬಂತು. ಆದರೆ ಸಹ ಹೈವೇದ ಕೆಲಸ ಫಾಸ್ಟ್ ಆಗ್ತಾ ಉಂಟು.
ಅದೇ ರೀತಿ ಮುಂದುವರೆದ್ರೆ ಈ ಸಲ ಸಾಧಾರಣ ಚರಂಡಿ ಆದರೂ ಒಂದು ಸೈಡ್ ಇದ್ದು ಕ್ಲೀನಾಗಿ ಹೋಗಿ ಚರಂಡಿ ಒಂದು ಫಸ್ಟ್ ಅವಶ್ಯಕ ಇರುವುದೇ ಚರಂಡಿ. ಚರಂಡಿ ಇದ್ದರೆ ಹೈವೇ ಕೆಲಸ ಫಾಸ್ಟಾಗಿ ಆಗ್ತದೆ. ಹಾಂ, ಮತ್ತು ಆಟೋ ಸ್ಟ್ಯಾಂಡ್ ಅದು ಇದು ಎಲ್ಲಿ ಕೆಸರಲ್ಲಿ ಹೋಗುವಾಗಿಲ್ಲ ಮಳೆ ಬಂದರೆ ಈ ಸಲದ್ದು. ಹಾಗೆ ಜಲ್ಲಿಯಾಗಿ ಆದರೂ ಒಂದು ಲೆವೆಲ್ಗೆ ಕ್ಲೀನ್ ಮಾಡಿಕೊಟ್ರೆ ಆಟೋ ಸ್ಟ್ಯಾಂಡ್ ಆದರೂ ನಿಲ್ಲಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗೆ ಆಗುತ್ತೆ. ನೀವು ಧನ್ಯವಾದ. ಇದು ಇವರ ಮಾತು. ಇಲ್ಲಿಂದ ಹೊರಟರು. ಸರ್ ನಮಸ್ತೆ. ಹೇಗಿದೆ ಹೈವೇ ಕಾರ್ಯ? ಹೈವೇ ಕಾರ್ಯ ಏನಂತ ಹೇಳೋದು, ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೇಗೆ? ಎಲ್ಲ ಮಣ್ಣು ತೆಗೆದು ಹಾಕಿದ್ದಾರೆ. ಓಕೆ, ಕೆಲಸ ಆಗ್ತಾ ಉಂಟು. ಕೆಲಸ ಆಗ್ತಾ ಉಂಟು. ಹಾ. ವೇಗವಾಗಿ ಉಂಟು, ಸ್ಲೋ ವೇಗವಾಗಿ ಉಂಟು. ವೇಗವಾಗಿ ಉಂಟು. ಈಗ ಎಂತ ನೆಲ್ಯಾಡಿ ಹಾ. ಕೆಲಸ ಚಂದ ಆಗ್ತದ, ಗಲೀಜ್ ಆಗ್ತದ? ಚಂದ ಆಗ್ತದೆ, ಚಂದ ಆಗ್ತದೆ, ಚಂದ ಆಗ್ತದೆ, ಗ್ಯಾರಂಟಿ. ಗ್ಯಾರಂಟಿ. ಚೆನ್ನಾಗಿ ಆಗ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ಮತ್ತೆ ನೀರೆಲ್ಲ ನಿಲ್ತಾ ಇದೆ? ಅದು ಈಗ ಕೆಲಸ ಆಗ್ತಾ ಉಂಟಲ್ಲ, ಹಾ. ಆಗ್ತಾ ಇರ್ಬೇಕಾದ್ರೆ ನೀರು ನಿಲ್ಲದೆ ಮತ್ತೆ ಎಂತ ಮಾಡೋದು? ಹೌದಲ್ಲ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ನೆಲ್ಯಾಡಿ.